ಕಾರ್ಕಳ ತಾಲೂಕಿನ ಮರ್ಣೆ ಗ್ರಾಮದ ಅಜೆಕಾರಿನ ವ್ಯಕ್ತಿಯೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿರುವ ಘಟನೆ ನಡೆದಿದೆ. ಮೃತಪಟ್ಟವರನ್ನ ಅಜೆಕಾರು ಉಗ್ರಾಣಿಬೆಟ್ಟು ನಿವಾಸಿ 41 ವರ್ಷದ ಉಮೇಶ್ ಶೆಟ್ಟಿ ಎಂದು ಗುರುತಿಸಲಾಗಿದೆ. ಉಮೇಶ್ ಅವರು ಕಡಿಮೆ ರಕ್ತದೊತ್ತಡದಿಂದ ಹಾಗೂ ಪಿಟ್ಸ್ ಕಾಯಿಲೆಯಿಂದ ಬಳಲ್ತಾ ಇದ್ದು ಅದಕ್ಕಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ರು ಎನ್ನಲಾಗಿದೆ. ಜುಲೈ 25ರಂದು ಮುಂಜಾನೆ ಮನೆಯಿಂದ ಹೊರ ಹೋಗುವ ವೇಳೆ ಉಮೇಶ್ ಕಾಲು ಜಾರಿ ಬಿದ್ದಿದ್ರು. ಬಳಿಕ ಜಗಲಿಯಲ್ಲಿ ಮಲಗಿದ್ದ ವೇಳೆ ರಕ್ತವಾಂತಿ ಮಾಡಿಕೊಂಡಿದ್ರು. ಉಮೇಶ್ ಅವರನ್ನ ವಿಚಾರಿಸಿದಾಗ ಹಿಂದಿನ ದಿನವೂ ರಕ್ತವಾಂತಿ ಮಾಡಿಕೊಂಡಿರುವುದಾಗಿ ಹೇಳಿದ್ರು. ಬಳಿಕ ಎದೆನೋವು ಎಂದು ಮಲಗಿದ್ದ ಉಮೇಶ್ ಶೆಟ್ಟಿ ಅವರನ್ನ ಚಿಕಿತ್ಸೆಗಾಗಿ ಕಾರ್ಕಳ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಷ್ಟರಾಗಲೇ ಅವರು ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಕುರಿತು ಅಜೆಕಾರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.